ನಮಸ್ಕಾರ ಸ್ನೇಹಿತರೆ, ಜಾಗತಿಕ ರಾಷ್ಟ್ರಗಳು ಏನು ನಡೆಯಬಾರದು ಅಂತ ಶತಪ್ರಯತ್ನವನ್ನ ನಡೆಸಿದ್ರೋ ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ವಿಫಲವಾಯಿತು. ವಿಶ್ವದ ಬಲಿಷ್ಠ ರಾಷ್ಟ್ರಗಳ ಎಚ್ಚರಿಕೆಯನ್ನು ಕೂಡ ಉಲ್ಲಂಘಿಸಿದ್ದಂತಹ ಬಲಾಢ್ಯ ರಷ್ಯಾ ಸರ್ಕಾರ ದುರ್ಬಲವಾದಂತಹ ಉಕ್ರೇನ್ ವಿರುದ್ಧ ಯುದ್ಧವನ್ನ ಘೋಷಣೆ ಮಾಡಿದ್ದು, ಯುದ್ಧ ಆರಂಭವಾದ ಬಳಿಕ ಇಲ್ಲಿಯ ತನಕ ಏನೆಲ್ಲ ನಡೆಯಿತು ಎಂಬುದನ್ನ ತಿಳಿಯೋಣ ಬನ್ನಿ. ವೀಕ್ಷಕರೇ, ರಷ್ಯಾ ಕೇವ್ನಾಡ್ ನೈಪರ್ ನದಿ ಭಾಗವಾಗಿ ಯುದ್ಧ ಪ್ರಾರಂಭಿಸಿದ್ದು, ಉಕ್ರೇನ್ ಕೂಡ ತಕ್ಕ ಪ್ರತಿರೋಧವನ್ನ ಒಡ್ಡಿದೆ. ಈ ನಡುವೆ ಉಕ್ರೇನ್ ಜಾಗತಿಕ ರಾಷ್ಟ್ರಗಳ ಬೆಂಬಲವನ್ನ ಕೋರಿದ್ದು, ಎರಡೂ ದೇಶಗಳ ಯುದ್ಧವನ್ನ ಸ್ಥಗಿತಗೊಳಿಸುವುದಕ್ಕಾಗಿ ವಿಶ್ವಸಂಸ್ಥೆಯ ಮಧ್ಯಪ್ರವೇಶಕ್ಕೆ ಆಗ್ರಹಿಸಿದೆ. ಈ ತನ್ಮಧ್ಯೆ ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಹಾಗೂ ಅಮೆರಿಕ ಕೂಡ ತೀವ್ರವಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿವೆ. ವೀಕ್ಷಕರೇ, ಅಧ್ಯಕ್ಷ ವ್ಲಾದಿಮಿರ್ ಆದೇಶದಂತೆ ಎರಡೂ ದೇಶಗಳ ಗಡಿಭಾಗದಲ್ಲಿ ಯುದ್ಧಕ್ಕಾಗಿ ರಷ್ಯಾದ 2 ಲಕ್ಷ ಸೈನಿಕರನ್ನ ನಿಯೋಜಿಸಿದ್ದು, ಉಕ್ರೇನ್ನ ವಕ್ತಾರರು ತಿಳಿಸಿದಂತೆ ರಷ್ಯಾದ ಬಂಡುಕೋರರ ಪರವಾಗಿರುವಂತಹ ಡೊನೆಟ್ಸ್ಕ್ ಹಾಗೂ ಲುಹಾನ್ಸ್ಕ್ ಪ್ರದೇಶವನ್ನ ರಷ್ಯಾ ಸೇನೆ ವಶಕ್ಕೆ ಪಡೆದುಕೊಂಡಿದೆ. ಈ ನಡುವೆ ಉಕ್ರೇನ್ ಕೂಡ ಪ್ರಬಲವಾಗಿ ಹೋರಾಟವನ್ನ ಮಾಡ್ತಾ ಇದ್ದು, ಕಳೆದುಕೊಂಡಂತಹ ಪ್ರದೇಶಗಳನ್ನ ವಶಕ್ಕೆ ಪಡೆದುಕೊಳ್ಳಲು ಪ್ರಯತ್ನಿಸುತ್ತಲೇ ಇದೆ. ಇದಕ್ಕೆ ನ್ಯಾಟೋ ಸೇನೆಯ ಬಲವಾದಂತಹ ಬೆಂಬಲವೂ ಇದೆ. ಈಗಾಗಲೇ ನಡೆಯುತ್ತಿರುವಂತಹ ಯುದ್ಧದಲ್ಲಿ ರಷ್ಯಾದ ಓರ್ವ ಸೈನಿಕ ಹತನಾಗಿದ್ದು, ಉಕ್ರೇನ್ ಕೂಡ ಭಾರಿ ಹಾನಿಗೊಳಗಾಗಿದೆ. ಹಲವಾರು ನಾಗರಿಕರು ಮೃತಪಟ್ಟಿದ್ದಾರೆ. ಈ ನಡುವೆ ಉಕ್ರೇನ್ನ ವಾಯುನೆಲೆ ಮೇಲೆ ದಾಳಿಯನ್ನ ನಡೆಸಲಾಗಿದೆ ಅಂತ ರಷ್ಯಾ ಹೇಳಿಕೊಂಡಿದ್ದು, ಉಕ್ರೇನ್ ವಾಯುನೆಲೆಯನ್ನ ಧ್ವಂಸಗೊಳಿಸಲಾಗಿದೆ ಅಂತ ತಿಳಿಸಿದೆ. ವೀಕ್ಷಕರೇ, ಇನ್ನು ಮುಂದೆ ಏನೇನು ನಡೆಯಲಿದೆಯೋ ಅಥವಾ ಯುದ್ಧ ಎಲ್ಲಿಗೆ ಹೋಗಿ ಕೊನೆಗೊಳ್ಳಲಿದೆ ಎಂಬುದನ್ನ ಕಾದು ನೋಡಬೇಕಿದೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.